ಗ್ರಾಮದ ವಿಧಾನಸಭೆಗೆ ನಾಯಕರುಗಳ ಆಯ್ಕೆಗಾಗಿ ನಡೆದ ಮತದಾನ ಪ್ರಕ್ರಿಯೆ ಮುಗಿದಿದ್ದು, ಮತದಾರರು ನೀಡಿದ ಅಮೂಲ್ಯವಾದ ಮತಗಳ ಪೆಟ್ಟಿಗೆಯನ್ನು ಅತ್ಯಂತ ಜಾಗರೂಕತೆಯಿಂದ ಮೊಂಡಕಾಪು ಶಾಲೆಯಲ್ಲಿ ಭದ್ರವಾಗಿ ಇಡಲಾಗಿದೆ. ಸಂಜೆ 5 ಗಂಟೆ ವೇಳೆಗೆ ಮತದಾನ ಪೂರ್ಣಗೊಂಡ ಬಳಿಕ ಮತಪೆಟ್ಟಿಗೆಗಳನ್ನು ಅಚ್ಚುಕಟ್ಟಾಗಿ ಯಾವುದೇ ಗೊಂದಲಗಳಿಲ್ಲದೆ ಮೊಂಡಕಾಪು ಇಂಟೆಂಟ್ ಜೀಸಸ್ ವಿದ್ಯಾಸಂಸ್ಥೆಯಲ್ಲಿ ತೆರೆಯಲಾದ 3 ಭದ್ರತಾ ರೂಂಗಳಲ್ಲಿ ಇಡುವ ವ್ಯವಸ್ಥೆ ಮಾಡಲಾಯಿತು. ಗ್ರಾಮ ಪಂಚಾಯತ್ ಚುನಾವಣೆ ಆಗಿದ್ದರಿಂದ ಮತ ಹಾಕುವ ಪ್ರಕ್ರಿಯೆಯು ಬ್ಯಾಲೆಟ್ ಪೇಪರ್ಗಳ ಮೂಲಕ ನಡೆದಿದೆ.